ಕೋಡಿ ಗ್ರಾಮ ಪಂಚಾಯತ್ನಲ್ಲಿ ನಡೆಯಿತೆನ್ನಲಾದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗ್ರಾಮ ಹಿತರಕ್ಷಣಾ ವೇದಿಕೆ ಆರೋಪದ ಕುರಿತಂತೆ ಕೋಡಿ ಗ್ರಾಮ ಪಂಚಾಯತ್ ಶುಕ್ರವಾರ ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಭಾಕರ್ ಮೆಂಡನ್, ನಮ್ಮ ಪಂಚಾಯತ್ನಲ್ಲಿ ನಡೆಯಿತೆನ್ನಲಾದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉದಯ್ ಕುಂದರ್ ಆರೋಪಕ್ಕೆ ಯಾವುದೇ ಹುರುಳಿಲ್ಲ. ಇದೊಂದು ರಾಜಕೀಯ ಪ್ರೇರಿತ ಆರೋಪ. ನಾನು ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿ 2 ತಿಂಗಳಾಯಿತು. ಇದೀಗ ನನ್ನ ಮೇಲೆ ವ್ಯವಸ್ಥಿತ ಪಿತೂರಿ ನಡೆಸುವ ಉದ್ದೇಶದಿಂದ ಈ ರೀತಿ ಅವ್ಯವಹಾರದ ಆರೋಪ ಹೊರಿಸಲಾಗಿದೆ ಎಂದರು. ಮತ್ತೆ ಅವರಿಗೆ ಸಮಾಜದಲ್ಲಿ ಏನೋ ಒಂದು ಸೋಲಾರ್ ದಾಸಿಪದ ವಿಷಯನೂ ಬೇಕಾದ್ರೆ ಹೇಳ್ತೇನೆ ಅಮ್ಮ. ಯಾಕಂದ್ರೆ ಗ್ರಾಮ ಪಂಚಾಯತ್ 15 ಹಣಕಾಸಲ್ಲಿ ಇಷ್ಟು ಪರ್ಸೆಂಟೇಜ್ 5% ಸೋಲಾರ್ ಖರೀದಿ ಮಾಡ್ಬೇಕಾಗಿದೆ. ಅದು ನಾವು ಏನ್ ಮಾಡಿದ್ರೆ ಕಳೆದ ಬಾರಿ 25 ವಿಕಲಚೇತನ 5% ವಿಕಲಚೇತನರಿಗೆ 1,50,000 1,50,000 ರೂಪಾಯಿಗೆ ನಾವು ಸೋಲಾರ್ ಖರೀದಿ ಮಾಡಿದ್ದು. ಪೇಪರ್ಗೆ ಟೆಂಡರ್ ಆಗಿ ಎಲ್ಲ ಗ್ರಾಮ ಪಂಚಾಯತ್ ಟೆಂಡರ್ ಆಗಿ ಮಾಡಿದ್ರೆ ಅದು ನಾವು ನಿಯಮವನ್ನು ಬಿಟ್ಟು ಒಂದೇ ಒಂದು ನಾವು ಕಾಮಗಾರಿ ಅಂತ ಮಾಡಿಲ್ಲ. ಯಾವ ಪಂಚಾಯತ್ ಬೇಕಾದ್ರೆ ಅದು ದಾಖಲೆ ಎಲ್ಲಿ ಸೋಲಾರ್ಗೆ ಟೆಂಡರ್ ಹಾಕಿದ್ದಾರೆ, ಎಲ್ಲಿ ದಾರಿ ದೀಪಕ್ಕೆ ಟೆಂಡರ್ ಹಾಕಿದ್ದಾರೆ ನೋಡ್ಬೋದು. ನಾವು ಯಾವುದೇ ಒಂದು ಪ್ರೊಸೀಜರ್ ಅನ್ನು ಬಿಟ್ಟು ನಾವು ತಪ್ಪು ಮಾಡಿಲ್ಲ. ಅದು 1,15,000 ಎಷ್ಟು ನನಗೆ ಸೋಲಾರ್ ಆಗಿತ್ತು 24 ವಿಕಲಚೇತನ. ಅದು ಸಹ ನಾವು ಒಬ್ಬ ಸೋಲಾರ್ ಟೆಂಡರ್ ಅನ್ಬಂದ್ರೆ 20,000 ಹಾಕ್ತಾನೆ. ಆದ್ರೆ ನಾವು ಬೇಡ ಮಾಡ್ರೆ ಅದು ಮತ್ತೆ ಲಾಸ್ಟ್ ನಾವು ಆದಿತ್ಯ ಸೋಲಾರ್ ಬಂದವನು 14,000 ಹಾಕ್ತಾನೆ ಅಲ್ಲ. ಲಾಸ್ಟ್ಗೆ ನಾವು ಪಂಚಾಯತ್ಗೆ ಸಾಮರ್ಥ್ಯ ನಿರ್ಣಯ ಮಾಡಿ 14,000 ಸೋಲಾರ್ ಹಾಕಿದ್ರೆ ಅದು ವಿಕಲಚೇತನಗಳು. ಬೇಕಾದ್ರೆ ತಮಗೆ ಎಲ್ಲಾ ಮನೆಗಳನ್ನು ಪಟ್ಟಿ ಕೊಡ್ತಾರೆ. ಈ ವಿಕಲಚೇತನ ಸೌಲಭ್ಯಕ್ಕೆ ಹಾಕಿದಾರ ಇಲ್ವಾ ಅಂತ ಪರಿಶೀಲನೆ ಮಾಡ್ಬೋದು. ಇದನ್ನೆಲ್ಲ ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಅರ್ಥ ಇದೆಯಾ? ಈಗ ಮೊನ್ನೆ ನಾನು ನಮ್ಮ ಸಂಬಂಧಪಟ್ಟ ಲೀಡರ್ಸ್ ಹೇಳಿದ್ರು ಅದು ಹೇಳಿದ್ರು, ಇದು ಯಾಕೆ ಈ ತರ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೇನೆ. ಅವನು ಏನೆಲ್ಲ ಮಾಡಿದ್ದಾನೆ ನನಗೆ ವಾಟ್ಸಪ್ ಫೇಸ್ಬುಕ್ ಅದೆಲ್ಲ ಡಾಕ್ಯುಮೆಂಟ್ ಆಗಿ ಇಟ್ಕೊಂಡಿದ್ದೇನೆ. ಪ್ರೆಸ್ ಮೀಟ್ ಹಾಕಿ ಜನರಲ್ಲಿ ನನ್ನ ಬಗ್ಗೆ ತಪ್ಪು ಕಲ್ಪನೆ ಕ್ರಿಯೇಟ್ ಮಾಡೋದೇ ಅವ್ರ ಇಂಟೆನ್ಷನ್ ಬಿಟ್ಟರೆ ಮತ್ತೆ ಅವನಿಗೆ ಸಮಾಜದಲ್ಲಿ ಏನೋ ಒಂದು ಸೋಲಾರ್ ದಾಸಿಪದ ವಿಷಯನೂ ಬೇಕಾದ್ರೆ ಹೇಳ್ತೇನೆ ಅಮ್ಮ. ಯಾಕಂದ್ರೆ ಗ್ರಾಮ ಪಂಚಾಯತ್ 15 ಹಣಕಾಸಲ್ಲಿ ಇಷ್ಟು ಪರ್ಸೆಂಟೇಜ್ 5% ಸೋಲಾರ್ ಖರೀದಿ ಮಾಡ್ಬೇಕಾಗಿದೆ. ಅದು ನಾವು